ಮಧುಗಿರಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ 2022-23ನೇ ಸಾಲಿನ ತಾಲೂಕು ಮಟ್ಟದ ಗ್ರಾಮೀಣ ಕ್ರೀಡಾಕೂಟ ಜೀವನ್ ಜೈ ಹಿಂದ್ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮತ್ತು ಗ್ರಾಮಾಂತರ ಸನ್ನಿವಾಸ ಪ್ರೌಢಶಾಲೆ ಆವರಣದಲ್ಲಿ ಆಯೋಜನೆ ಮಾಡಲಾಯಿತು। ಈ ಸಂದರ್ಭದಲ್ಲಿ ಕ್ರೀಡೆಯ ಧ್ವಜವನ್ನು ನೆರವೇರಿಸಿದ ಶಾಸಕ ಎಂ ವೀರಭದ್ರಯ್ಯನವರು ಮಾತನಾಡಿ, ಎಲ್ಲಾ ಕ್ರೀಡಾಪಟುಗಳಿಗೂ ಸೋಲು ಗೆಲುವು ಸಹಜ, ಗೆಲುವಾಗಲಿ ಸೋಲಾಗಲಿ ಸಮಾನವಾಗಿ ಸ್ವೀಕರಿಸಬೇಕೆಂದು ಆಟಗಾರರಿಗೆ ತಿಳಿಸಿದರು। ತಾಲೂಕು ಮಟ್ಟದ ಗ್ರಾಮೀಣ ಕೂಟದಲ್ಲಿ ಮಧುಗಿರಿ ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ಒಳಪಡುವ ಪ್ರತಿ ಪಂಚಾಯಿತಿಯಲ್ಲಿ ಹೋಬಳಿ ಮಟ್ಟದಲ್ಲಿ ಆಯ್ಕೆಯಾದ ಆಟಗಾರರು ತಾಲೂಕು ಮಟ್ಟದ ಕ್ರೀಡೆಗೆ ಭಾಗವಹಿಸಿದ್ದರು। ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು ಸುರೇಶ್ ಆಚಾರ್, ತಾಲೂಕು ಪಂಚಾಯಿತಿ ಇಒ ಲಕ್ಷ್ಮಣ್, ಮಧುಸೂದನ್, ದೈಹಿಕ ಶಿಕ್ಷಕರು, ಗ್ರಾಮದ ಎಲ್ಲಾ ಪಿಡಿಒಗಳು, ಗ್ರಾಮ ಪಂಚಾಯಿತಿಯ ಆಟಗಾರರು, ಊರಿನ ಗ್ರಾಮಸ್ಥರು ಭಾಗವಹಿಸಿದ್ದರು। ವರದಿ ದೊಡ್ಡೇರಿ ಮಹಲಿಂಗಯ್ಯ। ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ, ಇದು ಮಿನಿಯೋಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ, ಬಿದಿರನ ಸಾರಿಸುವ ಬಂಡಿ। ಕೆಚ್ಚೇವು ಮರೆದೇವು ಮರೆವ, ತೆರೆದೇವು ಮನವ, ಎರೆದೇವು ಮನವ, ಹಿಡಿ ನೆನಪ, ನರನರವರೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ। ಹಾಗೂ ಗೌರವಿಸುತ್ತೇನೆ, ಕನ್ನಡದಲ್ಲೇ ಬರೆಯುತ್ತೇನೆ, ಕನ್ನಡವನ್ನೇ ಬಳಸುತ್ತೇನೆ ಎಂಬ ಪಣ ತೊಡುತ್ತೇನೆ। ಕನ್ನಡ ನಾಡು ನುಡಿ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಉಳಿಸಲು ಕಟಿಬದ್ಧನಾಗಿರುತ್ತೇನೆ। ಕನ್ನಡ ನಾಡಿನಲ್ಲಿರುವ ಕನ್ನಡೇತರ ಬಂಧುಗಳಿಗೆ ಕನ್ನಡ ಕಲಿಸುತ್ತೇನೆ ಎಂದು ಸಂಕಲ್ಪ ಮಾಡುತ್ತೇನೆ। ಬಹಳ ಉತ್ಸಾಹದಿಂದ, ಗೌರವದಿಂದ, ಪ್ರೀತಿಯಿಂದ ಈ ಒಂದು ಉದ್ಘಾಟನೆಯನ್ನ ಮಾಡಿದ್ದೇನೆ। ಇದು ಯಶಸ್ವಿಯಾಗಲಿ ಅಂತಕ್ಕಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲರೂ ಸಹ ಏನು ನಮ್ಮ ದೈಹಿಕ ಶಿಕ್ಷಕರು ಕೊಡ್ತಕ್ಕಂಥ ತೀರ್ಪನ್ನ ಪ್ರಶ್ನೆ ಮಾಡದೆ ಶಿರವಾಗಿ ಅದನ್ನ ಪಾಲನೆ ಮಾಡಬೇಕು। ಸರ್ಕಾರದ ವತಿಯಿಂದ ತಹಶೀಲ್ದಾರರು ಮತ್ತು ನಮ್ಮ ಇಒ ಅವರು ಮತ್ತು ತಾಲೂಕಿನ ಎಲ್ಲ ಇಲಾಖಾ ಮುಖ್ಯಸ್ಥರುಗಳು ಅರೇಂಜ್ ಮಾಡಿದ್ದಾರೆ। ಇವತ್ತು ಏನು ಕೆಂಪೇಗೌಡರ ಒಂದು ರಥ ನಮ್ಮ ಕ್ಷೇತ್ರಕ್ಕೆ ಬಂದಿದೆ, 3 ದಿನ ನಮ್ಮ ಕ್ಷೇತ್ರದಲ್ಲಿದೆ। ಅದನ್ನ ಬರಮಾಡಿಕೊಂಡು ನಾವು ಮೃತ್ತಿಕೆ ಅಂತ ಅಂದ್ರೆ ಮಣ್ಣನ್ನ ಸಂಗ್ರಹಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು। ಇದು ಸರ್ಕಾರಿ ಆದೇಶ, ಆ ಕಾರಣದಿಂದ ತೆರಳಬೇಕಾಗಿದೆ। ಹೆಚ್ಚಿಗೆ ನಾನು ಮಾತನ್ನ ಬೆಳೆಸ್ಲಿಕ್ಕೆ ಹೋಗಲ್ಲ। ಎಲ್ಲರಿಗೂ ಒಳ್ಳೆಯದಾಗ್ಲಿ, ಗ್ರಾಮೀಣ ಕ್ರೀಡಾಕೂಟ ಒಳ್ಳೆ ಮಟ್ಟದಲ್ಲಿ ಮೂಡಿ ಬರಲಿ, ನಿಮ್ಮೆಲ್ಲರ ಪಾರ್ಟಿಸಿಪೇಷನ್ ಇಂದ ಇದು ಸಕ್ಸಸ್ ಆಗಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಒಲಿಸಿ ನನ್ನ ಮಾತು ಮುಗಿಸ್ತೇನೆ। ಜೈ ಹಿಂದ್, ಜೈ ಕರ್ನಾಟಕ ಮಾತು।